ಎಲ್ಲ ವೀಕ್ಷಕರಿಗೂ ಆತ್ಮೀಯವಾದ ಸ್ವಾಗತ. ಮಹಾವಿಷ್ಣು ಶ್ರೀರಾಮನ ಅವತಾರ ಪಡೆದು ಭೂಮಿಗೆ ಬಂದು ಹಲವಾರು ಮಹಾನ್ ಕಾರ್ಯಗಳನ್ನು ಮಾಡಿದ್ದರು. ಅದೇ ತರಹ ಪ್ರತಿಕ್ಷಣವು ವಿಷ್ಣುವನ್ನು ಅಗಲಿರಲಾರದ ಆದಿಶೇಷ ಶ್ರೀರಾಮನ ತಮ್ಮ ಲಕ್ಷ್ಮಣನಾಗಿ ಅವತಾರ ತಳೆದು ಬಂದು ಶ್ರೀರಾಮನನ್ನು ನೆರಳಿನಂತೆ ಹಿಂಬಾಲಿಸುತ್ತಿದ್ದ. ಇಂತಹ ಅಪೂರ್ವ ಅಣ್ಣ ತಮ್ಮಂದಿರಾದ ಶ್ರೀರಾಮ ಹಾಗೂ ಲಕ್ಷ್ಮಣರ ಕೊನೆಯ ಕ್ಷಣಗಳು ಯಾವ ರೀತಿ ಇತ್ತು ಹಾಗೂ ಭೂಮಿಯಿಂದ ವಾಪಸ್ ಹೋಗುವಾಗ ಲಕ್ಷ್ಮಣ ಯಾಕೆ ಮೊದಲು ಹೋಗುತ್ತಾನೆ ಎನ್ನುವುದನ್ನು ವಿಸ್ತಾರವಾಗಿ ತಿಳಿಸಿಕೊಡುತ್ತೇನೆ. ದಯವಿಟ್ಟು ಈ ವಿಡಿಯೋವನ್ನು ಕೊನೆಯ ತನಕ ನೋಡಿ ಹಾಗೂ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ಸ್ ಮೂಲಕ ನಮಗೆ ತಿಳಿಸಿ. ಮಹಾವಿಷ್ಣು ಶ್ರೀರಾಮನ ಅವತಾರ ತಾಳಿ ಭೂಮಿಗಿಳಿದು ಬಂದು ಸುಮಾರು 11,000 ವರ್ಷಗಳೇ ಕಳೆದಿದ್ದವು. ಅದೊಂದು ದಿನ ಸನ್ಯಾಸಿಯೊಬ್ಬರು ಶ್ರೀರಾಮನ ಆಸ್ಥಾನಕ್ಕೆ ಬಂದು ಏಕಾಂತದಲ್ಲಿ ಏನೋ ಮಾತಾಡಲಿಕ್ಕಿದೆ ಎಂದು ಹೇಳುತ್ತಾರೆ. ಅದಕ್ಕೆ ಒಪ್ಪಿಕೊಂಡ ಶ್ರೀರಾಮ ತನ್ನ ತಮ್ಮ ಲಕ್ಷ್ಮಣನ ಬಳಿ ಕಾವಲು ಇರಲು ಹೇಳಿ ಒಂದು ಕೋಣೆಯೊಳಗೆ ಆ ಸನ್ಯಾಸಿಯನ್ನು ಕರೆದುಕೊಂಡು ಹೋಗುತ್ತಾನೆ. ಕೋಣೆಯೊಳಗಡೆ ಹೋಗುವಾಗ ಲಕ್ಷ್ಮಣನಲ್ಲಿ ಈ ರೀತಿ ಹೇಳುತ್ತಾನೆ, ಯಾರಾದರೂ ನನ್ನ ಆಜ್ಞೆ ಮೀರಿ ಈ ಕೋಣೆಯೊಳಗಡೆ ಪ್ರವೇಶ ಮಾಡಿದರೆ ಅವರಿಗೆ ಮರಣದಂಡನೆ ನೀಡುವುದಾಗಿ ಹೇಳಿ ಲಕ್ಷ್ಮಣನನ್ನು ಬಾಗಿಲ ಬಳಿ ಕಾವಲು ಕಾಯುವಂತೆ ಹೇಳಿ ಶ್ರೀರಾಮ ಹಾಗೂ ಆ ಸನ್ಯಾಸಿ ಕೋಣೆಯೊಳಗಡೆ ಪ್ರವೇಶ ಮಾಡುತ್ತಾರೆ. ಕೋಣೆಯೊಳಗೆ ಪ್ರವೇಶಿಸುತ್ತಿದ್ದಂತೆ ಆ ಸನ್ಯಾಸಿ ತನ್ನ ನಿಜ ರೂಪ ತಾಳುತ್ತಾನೆ. ಆತ ಬೇರೆ ಯಾರೂ ಅಲ್ಲ, ಆತ ಕಾಲದೇವ. ಭೂಮಿಯಲ್ಲಿ ಶ್ರೀರಾಮನ ಕಾಲ ಮುಗಿಯಿತು, ವಾಪಸ್ ವೈಕುಂಠ ಬರಬೇಕೆಂಬ ಸಂದೇಶವನ್ನು ನೀಡಲು ಕಾಲದೇವ ಬಂದಿದ್ದ. ಅದೇ ಸಮಯಕ್ಕೆ ದುರ್ವಾಸ ಮುನಿಗಳು ಶ್ರೀರಾಮನನ್ನು ಕಾಣಲು ಬರುತ್ತಾರೆ. ಅಣ್ಣನ ಮಾತನ್ನೇ ವೇದವಾಕ್ಯವೆಂದು ನಂಬುತ್ತಿದ್ದ ತಮ್ಮ ಲಕ್ಷ್ಮಣ ದುರ್ವಾಸ ಮುನಿಗಳನ್ನು ತಡೆದು ಶ್ರೀರಾಮನ ಆದೇಶದ ಬಗ್ಗೆ ತಿಳಿಸಿದಾಗ ದುರ್ವಾಸ ಮುನಿ ಕೋಪದಿಂದ ಈ ರೀತಿ ಹೇಳುತ್ತಾರೆ, ತನ್ನನ್ನು ಕೋಣೆಯ ಒಳಗಡೆ ಹೋಗಲು ಬಿಡದಿದ್ದರೆ ಶ್ರೀರಾಮನಿಗೆ ಶಾಪ ನೀಡುವುದಾಗಿ ಎದುರಿಸುತ್ತಾರೆ. ದುರ್ವಾಸ ಮುನಿಗಳ ಕೋಪದ ಬಗ್ಗೆ ತಿಳಿದಿದ್ದ ಲಕ್ಷ್ಮಣ ನಿಜಕ್ಕೂ ಈಗ ಗೊಂದಲಕ್ಕೀಡಾಗುತ್ತಾನೆ. ಅಣ್ಣನ ಆಜ್ಞೆ ಒಂದು ಕಡೆಯಾದರೆ ತನ್ನ ಅಣ್ಣನಿಗೆ ಶಾಪ ನೀಡುವುದಾಗಿ ದುರ್ವಾಸ ಮುನಿಗಳ ಬೆದರಿಕೆ ಮತ್ತೊಂದು ಕಡೆ. ಕೊನೆಗೆ ಯೋಚನೆ ಮಾಡಿ ನನ್ನ ಅಣ್ಣ ನನಗೆ ಮರಣದಂಡನೆ ನೀಡಿದರೂ ಪರವಾಗಿಲ್ಲ, ನನ್ನ ಅಣ್ಣ ಮಾತ್ರ ಶಾಪಕ್ಕೆ ಗುರಿಯಾಗಬಾರದೆನ್ನುವ ಉದ್ದೇಶದಿಂದ ಲಕ್ಷ್ಮಣನು ಆ ಕೋಣೆ ಪ್ರವೇಶ ಮಾಡಿ ದುರ್ವಾಸ ಮುನಿಗಳು ಬಂದಿರುವ ವಿಚಾರವನ್ನು ತಿಳಿಸುತ್ತಾನೆ. ಈಗ ನಿಜಕ್ಕೂ ಶ್ರೀರಾಮ ಧರ್ಮ ಸಂಕಟಕ್ಕೀಡಾಗುತ್ತಾನೆ. ತನ್ನ ತಮ್ಮನಿಗೆ ಮರಣದಂಡನೆ ನೀಡಲು ಮನಸ್ಸಾಗುತ್ತಿಲ್ಲ. ಮತ್ತೊಂದು ಕಡೆ ತನ್ನ ಆಜ್ಞೆಯನ್ನು ಹಿಂದಕ್ಕೆ ಪಡೆಯಲು ಸಾಧ್ಯವಾಗದ ಅನಿವಾರ್ಯತೆ. ಕೊನೆಗೆ ಯೋಚನೆ ಮಾಡಿ ತನ್ನ ತಮ್ಮನಾದ ಲಕ್ಷ್ಮಣಗೆ ಮರಣದಂಡನೆಯನ್ನು ನೀಡದೆ ಗಡೀಪಾರು ಮಾಡುತ್ತಾನೆ. ಆ ಕಾಲದಲ್ಲಿ ಗಡೀಪಾರು ಮಾಡುವುದು ಮೃತ್ಯು ದಂಡನೆಗೆ ಸಮನಾದ ಶಿಕ್ಷೆಯಾಗಿತ್ತು. ಅಣ್ಣ ಕೊಟ್ಟ ಶಿಕ್ಷೆಯನ್ನು ಸಂತೋಷದಿಂದಲೇ ಸ್ವೀಕರಿಸಿದನಾದರೂ ತನ್ನ ಅಣ್ಣನಾದ ಶ್ರೀರಾಮನನ್ನು ಒಂದು ಕ್ಷಣವೂ ಬಿಟ್ಟಿರಲಾರದೆ ಈ ಭೂಮಿಯನ್ನೇ ಬಿಟ್ಟು ಹೋಗಲು ನಿರ್ಧರಿಸಿ ಸರಾಯು ನದಿಯ ಬಳಿ ಹೋಗಿ ಲಕ್ಷ್ಮಣ ಅವತಾರವನ್ನು ತೊರೆದು ಆದಿಶೇಷನಾಗಿ ಬದಲಾಗಿ ವಿಷ್ಣು ಲೋಕವನ್ನು ಸೇರಿ ತನ್ನ ಪ್ರಭು ವಿಷ್ಣುವಿಗಾಗಿ ಕಾಯುತ್ತಿರುತ್ತಾನೆ. ರಾಮ ಕೂಡ ಲಕ್ಷ್ಮಣನಿಲ್ಲದ ತಾನು ಈ ಭೂಮಿಯ ಮೇಲೆ ಬದುಕಿದ್ದು ವ್ಯರ್ಥವೆಂದು ಅಂದುಕೊಂಡ ಶ್ರೀರಾಮ ತಾವು ಕೂಡ ಭೂಮಿ ಬಿಟ್ಟು ಹೋಗಲು ನಿರ್ಧಾರ ಮಾಡುತ್ತಾರೆ. ಸಿಂಹಾಸನವನ್ನು ತನ್ನ ಹಾಗೂ ತನ್ನ ಸಹೋದರರ ಮಕ್ಕಳಿಗೆ ಒಪ್ಪಿಸಿ ಸರಾಯು ನದಿಯಲ್ಲಿ ಮುಳುಗಿ ನಂತರ ವಿಷ್ಣು ಅವತಾರದಲ್ಲಿ ಪ್ರತ್ಯಕ್ಷವಾಗಿ ಸರಾಯು ನದಿ ತೀರದಲ್ಲಿ ನಿಂತಿದ್ದ ಭಕ್ತರಿಗೆ ತನ್ನ ನಿಜರೂಪವಾದ ವಿಷ್ಣು ಅವತಾರದಲ್ಲಿ ದರ್ಶನ ನೀಡಿ ನಂತರ ವಿಷ್ಣು ಲೋಕಕ್ಕೆ ತೆರಳುತ್ತಾರೆ. ಈ ರೀತಿಯಾಗಿ ಶ್ರೀರಾಮ ಮಾನವ ರೂಪ ತ್ಯಜಿಸಿ ತನ್ನ ನಿಜ ರೂಪವಾದ ವಿಷ್ಣು ರೂಪವನ್ನು ಪಡೆದರು ಅಂತ ಪುರಾಣ ನಮಗೆ ತಿಳಿಸುತ್ತದೆ. ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ. ಹೊಸತೊಂದು ಮಾಹಿತಿಯನ್ನು ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡುತ್ತೇನೆ. ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು.